ತಲಪಾಡಿ ಶ್ರೀರಾಮ ಭಜನಾ ಮಂದಿರದ ವಟಾರಡು ಯುವ ಉದ್ಯಮಿ ಶ್ರೀ ಸಾನು ಶೆಟ್ಟರನ ಪ್ರಾಯೋಜಕತ್ವಡು ಪರಿಸರದ ಸುಮಾರು 100 ಇರುವ ಕುಟುಂಬಗಳಿಗೆ ಅರಿ ವಿತರಣದ ಕಾರ್ಯಕ್ರಮ ಐತಾರ ಕಾಣೆ ನಡಪಾಯರು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅರಿ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಇನಿ ಇಡೀ ದೇಶ ಮಲ್ಲ ಗಂಡಾಂತರಡು ಉಂಡು. ಕೊರೋನಾನು ನಮ್ಮ ಗೆಂದೊಡಾಂಡ ಇಂದತ್ತ ವಿರುದ್ಧ ಹೋರಾಟ ಮಲ್ಪೊಡಾಂಡ ಜನಕುಲು ಇಲ್ಲಡುಕುಲುನ ಅನಿವಾರ್ಯ. ಸಾಮಾಜಿಕ ಅಂತರನು ಕಾತೊಲ್ಲೆ ಬೊಕ್ಕ ಮಾಸ್ಕ್ ಬಳಕೆ ಮಲ್ಪಲೆ ಪಂಡದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯರೇ ದೇಶವಾಸಿಗಳಿಗೆ ಲೆಪ್ಪು ಕೊಡ್ತೇನೆ. ಇಂದಿನ ಮಾತೆಲ್ಲ ಪಾಲನೆ ಮಲ್ಪಲೆ ಇಲ್ಲಡು ಬೆನಿಯರೆ ಇಜ್ಜಂದೆ ದಿಂಜ ತೊಂದರೆಡು ಕಷ್ಟಡು ಅಗತ್ಯ ಉಪನಕ್ಲೆಗೆ ಸಾನು ಶೆಟ್ಟರನಂಚಿನ ಜವಣೆರು ದುಂಬು ಬತ್ತದು ಸಗಾಯ ಮನ್ಪುನಿ ಮಲ್ಲ ಪುಣ್ಯದ ಬೆಲೆ ಮಾತಾಕಡೆಟ್ಲ ಇಂಚಿತ್ತಿನ ಬೆಲೆ ಆವಡೊಂದು ಮಾತೆರ್ಲ ಇಂಚಿತ್ತಿನ ಬೇಲೆಗೆ ಅಗತ್ಯ ಸೇವೆಗೆ ಸಹಕಾರ ಕೊರಡು ಪಂಡದು ಸಮಾಜದ ಬಂಧುಲೆಗೆ ಸಹಾಯ ಮನ್ಪಡು ಪಂಡದು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು. ಈ ಊರದ ಹಿರಿಯಕ್ಲಾಗಿತ್ತು ಅದು ಮಾತ ಒಟ್ಟಾದ ಅನ್ನ ಟೀಮ್ ಇನಿ ದಾದಾನ್ಲ ಕೈಟೊಂಜಿ ಎಲ್ಲ ಸೇವೆ ಮನ್ಪೊಡು ಮನ್ಮೂಲ ಲೆಕ್ಕಾಚಾರರು ಭಾರಿ ಅರಿತ ಗೋಣಿದ ರಾಶಿ ಕೊಂಡದ್ದು ಪಾಡ್ತೇನೆ. ಐನು ಮನಪೂರ್ವಕವಾದ ಸ್ವೀಕಾರ ಮಂತದ್ದು ನಮ್ಮಿನಂಚಿನ ದೈವ ದೇವರು ಬೇದ ಧರ್ಮದ ದೇವರ ಪ್ರಾರ್ಥನೆ ಎಂಚಿನ ಬಂದ ವೈದ್ಯನಂಚಿನ ಆ ಕರೋನಾ ಐನಾದ್ ಬೇಗ ಮಾಯ ಆವಡು, ಆ ರೋಗ ದೂರ ಆವಡು, ಆ ಇಡೀ ಜಗತ್ತಿಗೆ ರೋಗ ಮುಕ್ತ ಆವಡು ಪಂಡದ ದೇವರ ಪ್ರಾರ್ಥನೆ ಮಂತಂದು ಕಣಪಿನಂಚಿನ ನಿಗಳನ್ನು ತೀರ್ಮಿಗೂ ವಿಶೇಷವಾದ ದೇವರ ಪ್ರಾರ್ಥನೆ ಮಂತ ಆಶೀರ್ವಾದ ಮಂತಂದು ನಾನಾತು ಸಮಾಜ ಸೇವೆ ಮನ್ಪುನಂಚಿನ ಶಕ್ತಿನ ಪರಮಾತ್ಮೆ ಕೊರಡು ಏರೆಗ್ಲ ಉಣಿಯರ ತಿನ್ಯರ ತೊಂದರೆ ಒಂದ ಆಯರಬಲ್ಲಿ ಏರೆಗ್ಲ ಸೌಸಜ್ಜಂದೆ ಆಯರಬಲ್ಲಿ ನಮ್ಮ ಕಾನೂನಿಗೂ ತೆರೆಬಾಗದು ಅಕ್ಲಿಗೆ ಸಹಕಾರ ಕೊಕ್ಕ ಬಂದು ದೇವರ ಪ್ರಾರ್ಥನೆ ಮಂತದ್ದು ಎನ್ನ ಪಾತ್ರ ಅಂತಾರೆ. ಜೈ ಹಿಂದ್. ಇನ್ನು ಈ ಅಗತ್ಯದ ಸೇವೆ ಕೊರೋನಾದಂಚಿನ ಮಹಾಮಾರಿಯನ್ನು ಎದುರಿಸಾಯರೆ ಜನಕುಲು ಇನ್ನು ಬೇಲೆನು ಬುಡ್ದು ಇಲ್ಲಡು ಕುಲ್ಲೋಡಾಯಿನ ಅನಿವಾರ್ಯ ಪರಿಸ್ಥಿತಿ. ಈ ಪೊರ್ತೋಡು ಏತು ತೀರುಡ ಆತ ನಮ್ಮ ನೆರೆಕೆರೆ ತಕ್ಲಿಗೆ ಸಗಾಯ ಮನ್ಪುನ ಬೇಲೆ ತಲಪಾಡಿ ಶ್ರೀ ರಾಮ ಮಂದಿರದಕ್ಕಲು ಸಾನು ಶೆಟ್ಟರನ ಸಹಕಾರ ಮಲ್ತೊಂದುಲೇರು ಪಂಡದು ಕುಡ್ಲ ಬಿಜೆಪಿ ಕ್ಷೇತ್ರ ಸಮಿತಿದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ ಉಸ್ತೇರಿಪಾಯರು. ಮಹಾಮಾರಿ ರೋಗದ ಈ ಸಂದರ್ಭಡಿ ತಲಪಾಡಿ ಗ್ರಾಮದ ಒಂಜಿ ಭಜನಾ ಮಂದಿರ ಶ್ರೀರಾಮ ಭಜನಾ ಮಂದಿರ ಪಂಡ ಅವು ಭಾರಿ ಸಮಾಜ ಸೇವೆಗೆ ಪುದರ್ಪೋಯಿನ ಒಂಜಿ ಸಂಸ್ಥೆ ಒಂಜಿ ಭಜನಾ ಮಂದಿರ. ಅವಳು ಜಾತಿ ಭೇದ ಮತ ಇಜ್ಜಂದೆ ರಾಜಕೀಯ ಇಜ್ಜಂದೆ ಒವೇ ರೀತಿದ ಒಂಜಿ ಮನಸ್ಸದ ಕಲ್ಮಸ ಇಜ್ಜಂದೆ ಮಾತಾ ಜನಕ್ಕೆಲ್ಲ ಒಟ್ಟು ಸೇರಿದು ಆ ಒಂಜಿ ಭಜನಾ ಮಂದಿರ ಭಾರಿ ಎಡ್ಡ ಕೆಲಸ ಇನ್ನು ಮಲ್ತೇವೆ. ಇಡೀ ಊರಿಗೂ ಕಷ್ಟವಾಯ್ತಿನ ಈ ಸಂದರ್ಭ ಊರದಕ್ಕೆ ಒವೇ ರೀತಿ ತೊಂದರೆ ಆರಬಲ್ಲಿ ಇಂಕಲು ಊರದಕ್ಕೆ ನೊಟ್ಟಿಗೆ ಉಲ್ಲಾಪ ಒಂದು ಸಂದೇಶನ ಅಕಲು ಎಡ್ಡ ರೀತಿ ಈ ಮೂಲಕವಾದ ಕೊಡ್ತೇವೆ. ನೆತ್ತ ಉಸ್ತುವಾರಿನ ವಹಿಸೋನಂಚಿನ ಆತ್ಮೀಯ ಮಿತ್ರೆ ಶಾನು ಶೆಟ್ಟರ್ಲ ಅಂಜನೆ ಸಂಘದ ಅಧ್ಯಕ್ಷರಾನಂಚಿನ ವೈಭವ್ ಶೆಟ್ಟಿಲ ಬೊಕ್ಕ ಮಾತಾ ಈಗ ಈ ಮುಂತ ಎಲ್ಲ ಬಿ ಜೆ ಪಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯನಂಚಿನ ಸುರೇಶ್ ಶೆಟ್ಟರ್ಲ ಮತ್ತು ಗ್ರಾಮದ ಅಧ್ಯಕ್ಷರಾದ ಕ್ಷೇತ್ರದ ಖಜಾನ್ ಚಾದುಪ್ನಂಚಿನ ಆತ್ಮೀಯ ಮಿತ್ರೆ ಜಿತೇಂದ್ರ ಶೆಟ್ಟರ್ಲರಿ ಮಾತಾ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಬಿ ಜೆ ಪಿದ ಕಾರ್ಯಕಾರಿಣಿ ಸದಸ್ಯರಾದಂಚಿನ ರಯದಲ ಶೆಟ್ಟಿ ಉಳಿದೊಟ್ಟು ವೈದ್ಯರು ಪಕ್ಕ ಸಂತೋಷ್ ಶೆಟ್ಟರ್ ಹಿಂಗಲ್ಲ ಸಂತೋಷನ್ನೇ ಅರ್ಲ ಈ ಕಾರ್ಯಕ್ರಮ ಬರ್ತಿದ್ದಾರೆ ಅರ್ನ ಕೆಲಸ ಇಡೀ ಕ್ಷೇತ್ರ ಮಾತಾಡೋದ್ರಲ್ಲಿ ಮಾತಾ ಅಂಚನೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಚಿನ ಜಿಲ್ಲಾ ಪಂಚಾಯತ್ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಚಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ವೈದ್ಯರು ಮುಕ್ಕಳು ಮಾತಿರಲಿ ಕಾರ್ಯಕ್ರಮ ಬರ್ತದೆ. ನಮ್ಮ ಶ್ರೀರಾಮ ಭಜನಾ ಮಂದಿರದ ಸರ್ವ ಸದಸ್ಯರನ್ನ ಆ ಒಂಜಿ ಸ್ಫೂರ್ತಿದ ಒಂದು ಕೆಲಸ ಕಾರ್ಯಕ್ಕೆ ಮಾತ್ರ ಬೆನ್ನು ಬಿಡೋದು ಅಟ್ಲಿ ನೆಟ್ಟ ರೀತಿ ಈ ಸಮಾಜ ಸೇವೆ ಒಂದು ಕಾರ್ಯಕ್ಕೆ ಒಟ್ಟು ಕೂಡಿಸ ಅಂದ್ಕೊಂಡು ನಿನಗೆ ಮಾತಾ ಭಾರಿ ಸಂತೋಷ ಆಗ್ಬೋದು. ಇಂಚಿನ ಒಂದು ಸಂಘಟನೆ ಪ್ರತಿ ಗ್ರಾಮ ಪ್ರತಿ ಗಲ್ಲಿಯಲ್ಲಿ ಇತ್ತಂಡ ಇದು ಒವೇ ರೀತಿಯ ಕಷ್ಟಪತ್ತನ ಎದುರಿಸೋ ಶಕ್ತಿ ಈ ಯುವ ಶಕ್ತಿಗೂ ನಂಚಾದಪ್ಪನಾಗ ಆ ಯುವ ಶಕ್ತಿ ದೇಶದ ಬೆನ್ನೆಲುಬು. ಆ ಒಂದು ಶಕ್ತಿ ಏನೇ ನಮ್ಮ ರಾಮ ಭಜನಾ ಮಂದಿರ ತಲಪಾಡಿ ಉಂಟು ಬಂದರೆ ಭಾರಿ ಸಂತೋಷ ಒಂದು ನಾನು ದುಂಬದ ದಿನಕ್ಕೆ ಒವೇ ಕಷ್ಟಪತ್ತನ ದೇಶದೊಟ್ಟಿಗೆ ನಮ್ಮಲ್ಲ ಪಂಪಣ ಒಂದು ಸಂದೇಶನ ಶ್ರೀರಾಮ ಭಜನಾ ಮಂದಿರ ತಲಪಾಡದಲ್ಲಿ ಕೊಡ್ತೀರಿ ಮಕ್ಕಳಿಗೆ ಎಡ್ಡೆ ನನ್ನ ದುಂಬುಗಳ ಆ ಶಕ್ತಿ ಭಗವಂತ ಕೊರಡು ಆ ಒಂದು ಸಂಘಟನೆ ನನ್ನ ದುಂಬುಗಳ ಮಲ್ಲ ರೀತಿಯ ಬೊಲೆವಾಡು ಪನ್ನೊಂದು ಈ ಸಂದರ್ಭ ದೇಶದ ಕಷ್ಟಗೂ ಪಾಲ್ಗೊಳ್ಳಿ ನಿಕ್ಕಲಿಕ್ಕೆ ಮಾತ್ರ ಅಭಿನಂದನೆ ಕೊರಂದು ಎರಡು ಪಾತ್ರ ಅಂತ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತೆರೊಂದು ತಲಪಾಡಿ ಶ್ರೀರಾಮ ಭಜನಾ ಮಂದಿರದಕ್ಕಲು ಬೊಕ್ಕ ಸಾನು ಶೆಟ್ಟರು ಜನಕಲ್ನ ಸಂಕಷ್ಟಕ್ಕೆ ಸ್ಪಂದಿಸಾವಂದುಲೇರು ಆಕ್ಲಿಗೆ ಮಾತೆರ್ಲ ಅಭಿನಂದನೆ ಸಂದಾವಡು ಅಂಚನೆ ನಮ್ಮ ದೇಶದ ಜಗತ್ತಿರದೆ ಕೊರೋನಾ ನಾಶ ಆಪಲೇಕ
ಶ್ರೀ ರಾಮದೇವರನ ಅನುಗ್ರಹ ಉಪ್ಪಡು ಬಣ್ಣದ ತೆರಿಪಾಯರು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ಜನಸಮುದಾಯ ಇರುವಂತಹ ಸಂದರ್ಭ, ಇವತ್ತು ಕೊರೋನಾ ಮಹಾಮಾರಿ ದೇಶದಾದ್ಯಂತ ವ್ಯಾಪಿಸುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ದಿನಗೂಲಿ ನೌಕರರು ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ನಿರ್ವಹಿಸಿ ಜೀವನವನ್ನು ಸಾಗಿಸುವಂಥ ಹಲವಾರು ಜನ ಕಷ್ಟದ ಜೀವನವನ್ನು ಸಾಗಿಸುವ ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಒಂದು ಶ್ರೀರಾಮ ಭಜನಾ ಮಂದಿರ ತಲಪಾಡಿ ಮತ್ತು ಶಾನುಶೆಟ್ಟಿ ಗೆಳೆಯರ ಬಳಗದವರನ್ನು ಸೇರಿಕೊಂಡು ಎಲ್ಲರಿಗೂ ಕೂಡ ಇಡೀ ಜನಸಮುದಾಯಕ್ಕೆ ಒಂದು ಅಕ್ಕಿ ಮತ್ತು ದಿನಸಿ ಸಾಮಗ್ರಿಗಳನ್ನು ವಿತರಿಸುವಂಥದ್ದು ನಿಜವಾಗಿಯೂ ಶ್ಲಾಘನೀಯ ವಿಚಾರ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ದೇಹ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಆದಷ್ಟು ಬೇಗ ಈ ಒಂದು ಕೊರೋನಾ ಮಹಾಮಾರಿಯಿಂದ ಮುಕ್ತಗೊಳಿಸುವಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ನಾವು ಈ ಸಂದರ್ಭದಲ್ಲಿ ಶ್ರೀರಾಮದೇವರಲ್ಲಿ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದೇನಂತ ಹೇಳಿದರೆ ನಮ್ಮೆಲ್ಲರನ್ನು ಕೂಡ ಈ ಒಂದು ಮಹಾಮಾರಿಯಿಂದ ಆದಷ್ಟು ಬೇಗ ಮುಕ್ತಗೊಳಿಸುವಂತೆ ಶ್ರೀ ದೇವರು ಅನುಗ್ರಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡುವುದೇನು ಅಂತ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೆಲ್ಲ ನೀತಿ ನಿಯಮಗಳನ್ನು ಕೊಟ್ಟಿದೆ ಅದೆಲ್ಲವನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ. ಶ್ರೀರಾಮ ಭಜನಾ ಮಂದಿರ ಬಕ ಊರ್ದ ಗಣ್ಯರು ಸೇರೊಂದು ಪರಿಸರ ಬಂಗಡ ಉಪ್ಪುಣಕಲಿಗೆ ಅರಿಕೊರ್ಪಿನ ಮಲ್ಲ ಬೇಲೆಯನ್ನು ಮಲ್ತೊಂದುಳ್ಳೇರು ಪಂಡದು ತಲಪಾಡಿ ಗೊತ್ತು ಶ್ರೀ ಜಿತೇಂದ್ರ ಶೆಟ್ಟರು ತೆರಿಪಾಯರು. ನಮ್ಮ ಜಗತ್ತಡೆ ಒಂಜಿ ಬೈದಿನಂತಿನ ಸಮಸ್ಯೆ ದಾದ ಪಂಡ ಈ ಕೊರೋನಾ ವೈರಸ್ ಪೀಡಿತರಿದ್ದಾದ ನಮ್ಮ ಇಡೀ ಭಾರತ ದೇಶ ಲಾಕ್ಡೌನ್ ಆತನು. ಇಂಚಿನ ಪರಿಸ್ಥಿತಿ ನಮ್ಮ ಶ್ರೀರಾಮ ಭಜನಾ ಮಂದಿರ ಅಂಚನೆ ನಮ್ಮ ಊರ್ದ ಒಂಜಾತ ಗಣ್ಯರು ಮಾತ ಸೇಡ್ದು ಒಂಜಿ ಅರಿ ಕೊರ್ಪುನಂಚಿನ ದಿನ ಬಳಕೆದ ಸಾಮಗ್ರಿನ ಕೊರ್ಪುನಂಚಿನ ಒಂಜಿ ಮಹತ್ ಕಾರ್ಯ ಮಲ್ತೊಂದುಳ್ಳೇರು. ಈ ಕಾರ್ಯಕ್ರಮಕ್ಕೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಯಣ ಶ್ರೀ ಚಂದ್ರಾಸ್ ಪಂಡಿತ ಹೌಸ್, ಅಂಚನೆ ಜಿಲ್ಲೆದ ಉಪಾಧ್ಯಕ್ಷರಾಯಣ ಸಂತೋಷ್ ರೈ ಬೋಳಿಯಾರ್, ಅಂಚನೆ ಕ್ಷೇತ್ರದ ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ, ಅಂಚನೆ ನಮ್ಮ ರಾಮ ಭಜನಾ ಮಂದಿರದ ಅಧ್ಯಕ್ಷರಾಯಣ ವೈಭವ್ ಶೆಟ್ರು, ಅಂಚನೆ ಕಾರ್ಯಕ್ರಮದ ಮೇಲುಸ್ತುವಾರಿ ವಹಿಸೋನಂಚಿನ ಶಾನು ಶೆಟ್ರು, ವಿನಯ್ ಶೆಟ್ರು, ಅಂಚನೆ ಸದಾಶಿವ ಶೆಟ್ರು, ಅಂಚನೆ ಊರ್ದ ಮಾತೆಲ್ಲ ಸೇರಿದು ಇನಿ ಒಂಜಿ ಕಾರ್ಯಕ್ರಮ ಅಂತಂದಿಲ್ಲ. ವಿಶೇಷವಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯಣ ಸುರೇಶ್ ಶೆಟ್ರಲ್ಲ ನಮ್ಮೊಟ್ಟಿಗೆ ಉಳ್ಳೇರಿ ಇಂಥ ದಿನೊಟ್ಟು. ಅಂಚಾದ ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾಯಣ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಂಚನೆ ಜಿಲ್ಲಾ ಪಂಚಾಯತ್ ಸದಸ್ಯರಾಯನಂಚಿನ ಧನಲಕ್ಷ್ಮಿ ಗಟ್ಟಿ ಮಾತೆಲ್ಲ ಸೇರಿದು ಇನ್ನಿತ ಒಂಜಿ ಅರಿಕೊರ್ಪುನಂಚಿನ ಕಾರ್ಯಕ್ರಮ ನಡಪಾದ ಕೊರಿಯ. ಕುಡ್ಲ ಕ್ಷೇತ್ರ ಬಿಜೆಪಿ ಸಮಿತಿಯ ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುರೇಶ್ ಆಳ್ವ, ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ವೈಭವ್ ಶೆಟ್ಟಿ, ಅರಿವಿತರಣದ ಪ್ರಾಯೋಜಕರು ಶಾನು ಶೆಟ್ರು, ವಿಜಯ್ ಶೆಟ್ಟಿ, ಸದಾಶಿವ ಶೆಟ್ರು, ಸಂತೋಷ್ ಶೆಟ್ಟಿ ನಾರ್ಲಾ ಎಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.